ರೈಲು ಅಂದ್ರೇ ಒಂದು ಥ್ರಿಲ್ಲು. ರೈಲು ಅಂದ್ರೇ ರೋಮಾಂಚನ. ಕಿಟಕಿಯ ಆಚೆ ಕಾಣುವ ಆ ಸುಂದರ ನೋಟಗಳು, ರೈಲು ಬೋಗಿಯಲ್ಲಿ ಸಿಗುವಂತಹ ವಿಧ ವಿಧವಾದಂತಹ ತಿಂಡಿ ತಿನಿಸುಗಳು, ಇದೆಲ್ಲ ರೈಲು ಜರ್ನಿಯನ್ನ ಇನ್ನಷ್ಟು ಥ್ರಿಲ್ಲಿಂಗ್ ಆಗಿ ಮಾಡುತ್ತದೆ. ಭಾರತದ ಜೀವನಾಡಿ ಎಂದೇ ಕರೆಯಲ್ಪಡುವ ಭಾರತೀಯ ರೈಲಿನಲ್ಲಿ ಪ್ರತಿದಿನ ಕೋಟಿಗಟ್ಟಲೆ ಪ್ರವಾಸಿಗರು ರೈಲಿನಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣಿಸುತ್ತಾರೆ. ಈ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ಗಳಾಗಲಿ ಕೆಲವೊಂದು ರೈಲ್ವೆಗಳಾಗಲಿ ಗಲೀಜಾಗಿ ಹೋಗಿರುತ್ತವೆ ಹಾಗೂ ಕೆಲವೊಂದು ಟ್ರೈನುಗಳಂತೂ ತುಂಬಾನೇ ಸ್ಲೋ ಆಗಿ ಓಡಾಡುತ್ತವೆ. ಆದರೆ ಭಾರತೀಯ ರೈಲ್ವೆಯಲ್ಲಿ ಒಂದು ಹೊಸ ಕ್ರಾಂತಿಯನ್ನ ನರೇಂದ್ರ ಮೋದಿ ಅವರ ಸರ್ಕಾರ ತಂದಿತ್ತು. ಹೌದು, ಅದುವೇ ವಂದೇ ಭಾರತ್ ಎಕ್ಸ್ಪ್ರೆಸ್. ವಂದೇ ಭಾರತ್ ಎಕ್ಸ್ಪ್ರೆಸ್ ಸಂಪೂರ್ಣವಾಗಿ ಭಾರತದಲ್ಲಿ ತಯಾರಾಗಿದ್ದು ಭಾರತದ ಮೊದಲ ಸೆಮಿ ಹೈ ಸ್ಪೀಡ್ ರೈಲ್ ಅಂತ ಹೇಳಬಹುದು. ಭಾರತದ ಹೊಸ ರೈಲ್ವೆ ಮುಖವಾದ ವಂದೇ ಭಾರತ್ ಎಕ್ಸ್ಪ್ರೆಸ್ 170 ವರ್ಷಗಳಷ್ಟು ಹಳೆಯ ವ್ಯವಸ್ಥೆಯನ್ನ ನಿರಂತರವಾಗಿ ಪರಿವರ್ತಿಸುತ್ತದೆ ಮತ್ತು ಹೊಸ ರೈಲು ಲೋಕೋಮೋಟಿವ್ ಇಂಜಿನ್ಗಳಿಗೆ ಹೋಲಿಸಿದರೆ ತಂತ್ರಜ್ಞಾನದಲ್ಲಿ ಹೆಚ್ಚು ಅವಲಂಬನೆಯನ್ನ ಇದರಲ್ಲಿ ಹಾಕಲಾಗಿದೆ. ಇದು ಕಂಪ್ಲೀಟ್ಲಿ ಅಪ್ಡೇಟೆಡ್ ಟೆಕ್ನಾಲಜಿ ಅಂತಾನೆ ಹೇಳಬಹುದು. ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಟ್ರೈನ್ 18 ಅಂತ ಕೂಡ ಕರೆಯಲಾಗುತ್ತದೆ. ಇದು ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾಗಿರುವಂತಹ ಟ್ರೈನ್ ಆಗಿದೆ. ನಿಸ್ಸಂದೇಹವಾಗಿ ಇದು ಭಾರತೀಯ ರೈಲ್ವೆ ಪ್ರಯಾಣ ತಂತ್ರಜ್ಞಾನದಲ್ಲಿ ಹೊಸ ಯುಗವನ್ನ ಗುರುತಿಸುವ ವಿಶಿಷ್ಟ ರೈಲ್ ಆಗಿದೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಬಯೋ ವ್ಯಾಕ್ಯೂಮ್ ಶೌಚಾಲಯಗಳು, ಆನ್ ಬೋರ್ಡ್ ವೈಫೈ, ಸಂಪೂರ್ಣ ಸ್ವಯಂಚಾಲಿತ ಬಾಗಿಲುಗಳು ಮುಂತಾದ ಹಲವಾರು ವಿಶಿಷ್ಟ ವೈಶಿಷ್ಟ್ಯತೆಗಳನ್ನ ಹೊಂದಿದೆ. ಆರಾಮದಾಯಕ ಪ್ರಯಾಣವನ್ನ ಇದು ನಿಮಗಾಗಿ ಕೊಡುತ್ತದೆ. ಇದು ಪ್ರಯಾಣದ ಸಮಯವನ್ನ 25% 45% ಕಡಿಮೆ ಮಾಡುವ ಗುರಿಯನ್ನ ಕೂಡ ಹೊಂದಿದೆ. ಇದು ಅರೆ ಹೈ ಸ್ಪೀಡ್ ರೈಲ್ ಆಗಿದ್ದು ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏಪ್ರಿಲ್ 17, 2019 ಉದ್ಘಾಟಿಸಿದ್ದರು. ಮೊಟ್ಟ ಮೊದಲ ವಂದೇ ಭಾರತ್ ರೈಲು ಓಡಾಡಿದ್ದು ದೆಹಲಿಯಿಂದ ವಾರಣಾಸಿಗೆ. ಈ ಸೆಮಿ ಹೈ ಸ್ಪೀಡ್ ರೈಲಿನ ಬೆಲೆ ವೆಚ್ಚ ಸುಮಾರು 100 ಕೋಟಿಗಳಾಗಿತ್ತು. ಶತಾಬ್ದಿ ಎಕ್ಸ್ಪ್ರೆಸ್ ಗಿಂತ ವೇಗವಾಗಿ ಇದು ಓಡಬಲ್ಲದಾಗಿದೆ. ರೈಲಿನ ಇಂಜಿನ್ ತುಂಬಾನೇ ಡಿಫರೆಂಟ್ ಆಗಿದೆ. ಕಾರಣ ಟ್ರೈನ್ 18 ಅಥವಾ ವಂದೇ ಭಾರತ್ ಭಾರತದ ಮೊದಲ ಇಂಜಿನ್ ರಹಿತ ರೈಲ್ ಆಗಿದೆ. ಇಲ್ಲಿಯವರೆಗೆ ಭಾರತದ ರೈಲುಗಳು ಪ್ರತ್ಯೇಕ ಇಂಜಿನ್ ಕೋಚ್ ಅನ್ನ ಹೊಂದಿರುತ್ತಿದ್ದವು. ಆದರೆ ಈ ಟ್ರೈನ್ 18 ಬುಲೆಟ್ ಅಥವಾ ಮೆಟ್ರೋ ಟ್ರೈನ್ಗಳಂತಹ ಸಂಯೋಜಿತ ಇಂಜಿನ್ ಅನ್ನ ಇದರಲ್ಲಿ ಹೊಂದಿದೆ. ಇದರಲ್ಲಿ ಜಪಾನಿನ ಟೆಕ್ನಾಲಜಿ ಅಂದ್ರೆ ಟ್ರೈನ್ 18 ಅನ್ನ ಅಳವಡಿಸಲಾಗಿದೆ. ಇದೇ ಕಾರಣ ಇದನ್ನ ಟ್ರೈನ್ 18 ಅಂತ ಕೂಡ ಕರೆಯಲಾಗುತ್ತಿದೆ. ಈ ಹೊಸ ತಂತ್ರಜ್ಞಾನವು ವೇಗವಾದ ವೇಗವರ್ಧನೆ ಮತ್ತು ನಿಧಾನಗತಿಯನ್ನ ಅನುಸರಿಸುವುದರಿಂದ ಪ್ರಯಾಣದ ಸಮಯ ಕಡಿಮೆ ಆಗುತ್ತದೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ನವದೆಹಲಿಯಿಂದ ವಾರಣಾಸಿಗೆ 8 ಗಂಟೆಯಲ್ಲಿ ಪ್ರಯಾಣವನ್ನ ಕ್ರಮಿಸುತ್ತದೆ ಅಂತ ಹೇಳಬಹುದು. ಹಿಂದೆ ಶತಾಬ್ದಿ ಅಥವಾ ಬೇರೆ ಎಕ್ಸ್ಪ್ರೆಸ್ ಟ್ರೈನ್ಗಳು ಕನಿಷ್ಠ ಪಕ್ಷ 12 ರಿಂದ 14 ಗಂಟೆಯನ್ನ ತೆಗೆದುಕೊಳ್ಳುತ್ತಿದ್ದವು. ಈಗ ವಂದೇ ಭಾರತ್ ಓಡುವುದರಿಂದ ಕನಿಷ್ಠ ಪಕ್ಷ 4 ರಿಂದ 5 ಗಂಟೆಗಳನ್ನ ಈ ಮೂಲಕ ಉಳಿಸಬಹುದಾಗಿದೆ. ಇದರ ವಿಶೇಷತೆ ಏನಂದ್ರೆ ಸಂಪೂರ್ಣ ಸ್ವಯಂಚಾಲಿತ ಬಾಗಿಲುಗಳು ಮತ್ತು ಎಸಿ ಕೋಚ್ಗಳು. ಈ ರೈಲಿನಲ್ಲಿ 16 ಸಂಪೂರ್ಣ ಹವಾನಿಯಂತ್ರಣ ಚೇರ್ ಕಾರ್ ಕೋಚ್ಗಳಿವೆ, ಅಂದ್ರೆ ಎಸಿ ಕೋಚ್ಗಳಿವೆ. ಇದರಲ್ಲಿ 2 ಆಸನ ಆಯ್ಕೆಗಳಿವೆ. ಒಂದು ಎಕನಾಮಿಕ್ ಮತ್ತು ಇನ್ನೊಂದು ಎಕ್ಸಿಕ್ಯೂಟಿವ್ ಕ್ಲಾಸ್ ಆಗಿದೆ. ಅದ್ಭುತ ವೈಶಿಷ್ಟ್ಯವೇನೆಂದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್ 180 ಡಿಗ್ರಿಯನ್ನ ತಿರುಗಬಲ್ಲ ರಿವಾಲ್ವಿಂಗ್ ಚೇರ್ ಗಳನ್ನ ಹೊಂದಿದೆ. ಅಂದ್ರೆ ನಿಮ್ಮ ಚೇರುಗಳು ಅಂದ್ರೆ ನಿಮ್ಮ ಸೀಟು 180 ಡಿಗ್ರಿ ತಿರುಗಬಲ್ಲದಾಗಿದೆ. ನೀವು ಯಾವ ಕಡೆಯಾದರೂ ಚೇರುಗಳನ್ನ ತಿರುಗಿಸಿ ಆರಾಮವಾಗಿ ಕುಳಿತುಕೊಳ್ಳಬಹುದು, ಹೊರಗಡೆ ಕೂಡ ನೋಡಬಹುದು ಅಥವಾ ಒಳಗಡೆ ಕೂಡ ನಿಮ್ಮ ಸ್ನೇಹಿತರ ಜೊತೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಬಹುದಂತಹ ಒಂದು ವ್ಯವಸ್ಥೆಯನ್ನ ಈ ಟ್ರೈನ್ ನಲ್ಲಿ ಮಾಡಲಾಗಿದೆ. ವಿಶೇಷ ಏನಂದ್ರೆ ಇದು ಕೇವಲ ಎಕ್ಸಿಕ್ಯೂಟಿವ್ ಕ್ಲಾಸ್ ನಲ್ಲಿ ಮಾತ್ರ ಸದ್ಯಕ್ಕೆ ಅಳವಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನ ಎಕನಾಮಿಕ್ ಕ್ಲಾಸ್ಗೂ ಕೂಡ ಅಳವಡಿಸಬಹುದೆನ್ನುವ ಮಾಹಿತಿ ಕೂಡ ಇದೆ. ವಂದೇ ಭಾರತ್ ರೈಲ್ವೆ ಎಕ್ಸ್ಪ್ರೆಸ್ ನಲ್ಲಿ ಒದಗಿಸಲಾಗುವ ಪ್ರಮುಖ ಸೌಲಭ್ಯವೆಂದ್ರೆ ಮೆಟ್ರೋ ರೈಲುಗಳಂತೆ ಕೇಂದ್ರೀಕೃತ ನಿಯಂತ್ರಣದಲ್ಲಿರುವ ಸ್ಲೈಡಿಂಗ್ ಸ್ಟೆಪ್ ಹೊಂದಿರುವ ಸ್ವಯಂಚಾಲಿತ ಬಾಗಿಲುಗಳಾಗಿವೆ. ನೀವೇನಾದರೂ ಬೆಂಗಳೂರು, ದೆಹಲಿಯಲ್ಲಿ ಮೆಟ್ರೋ ಟ್ರೈನ್ಗಳಲ್ಲಿ ಓಡಾಡಿದರೆ ಈ ರೀತಿಯ ವ್ಯವಸ್ಥೆಯನ್ನ ನೀವು ಕಾಣಬಹುದಾಗಿದೆ. ನೀವು ಯಾವುದೇ ಸ್ಟೇಷನ್ ನಲ್ಲಿ ಬಾಗಿಲು ತೆಗೆದುಕೊಂಡು ಇಳಿಯಬಹುದು ಸಾಧ್ಯವಿಲ್ಲ. ಯಾಕಂದ್ರೆ ಇವು ಸ್ವಯಂಚಾಲಿತ ಬಾಗಿಲುಗಳಾಗಿವೆ. ಮೆಟ್ರೋದಲ್ಲಿ ಈ ರೀತಿ ವ್ಯವಸ್ಥೆನ ನೀವು ಕಾಣಬಹುದು. ಹೀಗಾಗಿ ಕೆಲವರು ಟ್ರೈನುಗಳಲ್ಲಿ ಮನಸ್ಸು ಬಂದಂತೆ ಬಾಗಿಲನ್ನ ತೆಗೆದು ಹೊರಗಡೆ ಕೂತುಕೊಂಡು ಚೇಷ್ಟೆಗಳನ್ನ ಮಾಡುವುದು ಇಲ್ಲಿ ಸಾಧ್ಯವಿಲ್ಲ. ಯಾಕಂದ್ರೆ ಆಟೋಮೆಟಿಕ್ ಆಗಿ ಈ ಬಾಗಿಲುಗಳು ಮುಚ್ಚುತ್ತವೆ ಹಾಗೂ ತೆಗೆಯುತ್ತವೆ. ಕೇವಲ ಇವುಗಳು ಸ್ಟೇಷನ್ ಬಂದಾಗ ಓಪನ್ ಆಗುತ್ತವೆ, ಕೆಲವು ಸಮಯದ ನಂತರ ತನ್ನಂತಾನೆ ಇವು ಕ್ಲೋಸ್ ಆಗಿ ಹೋಗುತ್ತವೆ. ಇದೊಂದು
ವಿಶಿಷ್ಟವಾದಂತಹ ಟ್ರೈನ್ ಆಗಿದ ಕಾರಣ ಇವುಗಳನ್ನ ಇಲ್ಲಿ ಅಳವಡಿಸಲಾಗಿದೆ. ರೈಲಿನಲ್ಲಿ ಆಹಾರ ಸೌಲಭ್ಯ. ಸೆಮಿ ಹೈ ಸ್ಪೀಡ್ ರೈಲು ಟಿಕೆಟ್ ಬೆಲೆಯಲ್ಲಿಯೇ ಸೇರಿಸಲಾದ ಆಹಾರವನ್ನ ಇಲ್ಲಿ ಪೂರೈಸಲಾಗುತ್ತಿದೆ. ಹೌದು, ನೀವು ಇಲ್ಲಿ 2 ಆಪ್ಷನ್ಗಳನ್ನ ಕೊಡಲಾಗುತ್ತದೆ. ನೀವು ಊಟ ಅಥವಾ ತಿಂಡಿ ಬೇಕಂದ್ರೆ ಟಿಕೆಟಿನ ಜೊತೆಗೆ ನೀವು ಪಡೆಯಬಹುದು. ಆಗ ಪ್ಯಾಂಟ್ರಿ ಮೂಲಕವೇ ನಿಮಗೆ ಊಟ ಅಥವಾ ತಿಂಡಿಯನ್ನ ಇಲ್ಲಿ ಕೊಡಲಾಗುತ್ತದೆ. ಒಂದು ವೇಳೆ ನೀವು ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗಬೇಕೆಂದ್ರೆ ಬೆಳಗ್ಗೆ ಪ್ರಯಾಣ ಮಾಡುವಾಗ ನಿಮಗೆ ತಿಂಡಿ ಸಿಗುತ್ತದೆ ಹಾಗೂ ಟೀ ಕಾಫಿ ಸಿಗುತ್ತದೆ. ಅದೇ ರೀತಿ ನೀವು ಬೆಳಗಾವಿಯಿಂದ ವಾಪಸ್ ಬರಬೇಕಾದ್ರೆ ಜೊತೆಗೆ ನಿಮಗೆ ಊಟ ಮತ್ತು ಸಾಯಂಕಾಲದ ತಿಂಡಿ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತದೆ. ಮತ್ತೊಂದು ವಿಶೇಷವೇನೆಂದ್ರೆ ಇವತ್ತು ವೈಫೈ ಅಂದ್ರೆ ಡೇಟಾ ಅಥವಾ ಇಂಟರ್ನೆಟ್ ಇಲ್ಲ ಅಂದ್ರೆ ಯಾರು ಕೂಡ ಒಂದು ನಿಮಿಷ ಆಚೆ ಈಚೆ ನೋಡಲು ಸಾಧ್ಯವಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದ್ದೇ ಇರುತ್ತದೆ. ಇವತ್ತು ಆಕ್ಸಿಜನ್ ಒಂದು ಕ್ಷಣಕ್ಕೆ ನಿಂತರೂ ಪರವಾಗಿಲ್ಲ, ಆದ್ರೆ ನಿರಂತರವಾಗಿ ಇಂಟರ್ನೆಟ್ ಬೇಕೇ ಬೇಕು. ಇದನ್ನ ಅರಿತುಕೊಂಡಿರುವಂತಹ ಭಾರತೀಯ ರೈಲು ವಂದೇ ಭಾರತ್ ನಲ್ಲಿ ಆನ್ ಬೋರ್ಡಿಂಗ್ ವೈಫೈ ವ್ಯವಸ್ಥೆಯನ್ನ ಮಾಡಿದೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಬಳಕೆದಾರರು ಇನ್ಫೋಟೈನ್ಮೆಂಟ್ ಗಾಗಿ ಇಂಟರ್ನೆಟ್ ಸೇವೆಯನ್ನ ಒದಗಿಸಲು ಆನ್ ಬೋರ್ಡ್ ವೈಫೈ ಪ್ರವೇಶವನ್ನ ಪಡೆಯಬಹುದಾಗಿದೆ. ಅದಲ್ಲದೆ ಮೊಬೈಲ್ ಫೋನ್ಗಳು ಅಥವಾ ಟ್ಯಾಬ್ಲೆಟ್ ಗಳಲ್ಲಿ ನೀವು ಇಂಟರ್ನೆಟ್ ಅನ್ನ ನಿರಂತರವಾಗಿ ಈ ಮೂಲಕ ಬಳಸಬಹುದಾಗಿದೆ. ಅಂದ ಹಾಗೆ ಈ ವಂದೇ ಭಾರತಿನ ನಿರ್ಮಾಣ ಮತ್ತು ವೆಚ್ಚ ಕೂಡ ನೀವು ತಿಳಿಯಲೇಬೇಕು. ಇದನ್ನ ಚೆನ್ನೈನ ಇಂಟಿಗ್ರೇಟ್ ಕೋಚ್ ಫ್ಯಾಕ್ಟರಿಯಲ್ಲಿ ತಯಾರಿಸಲಾಗಿದ್ದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಚೆನ್ನೈಯಲ್ಲಿ ಕೇವಲ 18 ತಿಂಗಳಲ್ಲಿ ಒಂದು ಸಂಪೂರ್ಣವಾದಂತಹ ವಂದೇ ಭಾರತ್ ಅನ್ನ ತಯಾರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಇದರ ನಿರ್ಮಾಣದ ವ್ಯವಸ್ಥೆ ಮತ್ತು ಅದರ ವೆಚ್ಚ ಹಾಗೂ ಅದರ ಕಾಲಾವಕಾಶ ಕೂಡ ಕಡಿಮೆ ಆಗಲಿದೆ ಅಂತ ಹೇಳಲಾಗುತ್ತಿದೆ. ಈ ರೈಲುಗಳು ಒಟ್ಟು 16 ಬೋಗಿಗಳನ್ನು ಹೊಂದಿದ್ದು ಅವುಗಳಲ್ಲಿ ಒಂದು ಪವರ್ ಕಾರ್, ಒಂದು ಪ್ಯಾಂಟ್ರಿ ಕಾರ್ ಮತ್ತು 14 ಪ್ರಯಾಣಿಕರ ಕಾರುಗಳು ಸೇರಿಕೊಂಡಿವೆ. ಕಾರುಗಳು ಅಂದ್ರೆ ಇಲ್ಲಿ ಬೋಗಿಗಳು ಅಂತ ಅರ್ಥ. ಈ ರೈಲುಗಳು ಸುಮಾರು 1128 ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸಬಹುದಾಗಿದೆ. ಇದರಲ್ಲಿ 56 ಎಕ್ಸಿಕ್ಯೂಟಿವ್ ಕ್ಲಾಸ್ ಸೀಟುಗಳು ಮತ್ತು 1072 ನಾನ್ ಎಕ್ಸಿಕ್ಯೂಟಿವ್ ಕ್ಲಾಸ್ ಸೀಟುಗಳು ಸೇರಿಕೊಂಡಿವೆ. ಈ ರೈಲುಗಳು ಸಂಪೂರ್ಣವಾಗಿ ವಿದ್ಯುತ್ ಲೋಕೋಮೋಟಿವ್ ಗಳಿಂದ ಚಾಲಿತವಾಗಿವೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳ ಇಂಜಿನ್ ಶಕ್ತಿ 6000 ಅಶ್ವಶಕ್ತಿ ಅಂದ್ರೆ 6000 ಹಾರ್ಸ್ ಪವರ್ ಆಗಿದೆ. ಈ ರೈಲು 2 ವಿದ್ಯುತ್ ಲೋಕೋಮೋಟಿವ್ ಗಳಿಂದ ಚಾಲಿತವಾಗಿದ್ದು ಪ್ರತಿಯೊಂದು 3000 ಅಶ್ವಶಕ್ತಿ ಅಂದ್ರೆ ಹಾರ್ಸ್ ಪವರ್ ಉತ್ಪಾದಿಸಬಹುದಾದಂತಹ ಶಕ್ತಿ ಇವುಗಳಲ್ಲಿದೆ. ಲೋಕೋಮೋಟಿವ್ ಗಳನ್ನ ವಿತರಿಸುವ ವಿದ್ಯುತ್ ವ್ಯವಸ್ಥೆಯಿಂದ ಕೋಚ್ಗಳಿಗೆ ಸಂಪರ್ಕಿಸಲಾಗಿದೆ. ಅಂದ್ರೆ ಪ್ರತಿ ಕೋಚ್ ತನ್ನದೇ ಆದಂತಹ ವಿದ್ಯುತ್ ಸಂಪರ್ಕವನ್ನ ಹೊಂದಿದೆ. ಇದು ಸಾಂಪ್ರದಾಯಿಕ ರೈಲುಗಳಿಂದ ಹೆಚ್ಚಿನ ವೇಗದಲ್ಲಿ ಹೆಚ್ಚಿನ ಹೊರೆಯೊಂದಿಗೆ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ನಾನು ಮೊದಲೇ ಹೇಳಿದ ಹಾಗೆ ಟ್ರೈನ್ 18 ವಿನ್ಯಾಸವು ಜಪಾನ್ ಮತ್ತು ಯುರೋಪಿನ ಹೈ ಸ್ಪೀಡ್ ರೈಲುಗಳ ವಿನ್ಯಾಸದೊಂದಿಗೆ ಪ್ರೇರಿತವಾಗಿದೆ. ಈ ವಿನ್ಯಾಸವು ರೈಲು ಹಗುರವಾದ ದೇಹ ಮತ್ತು ವಾಯುಬಲ ವೈಜ್ಞಾನಿಕ ವೈಶಿಷ್ಟ್ಯಗಳನ್ನು ಹೊಂದಿದ್ದು ಅದು ಎಳೆತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಂದ್ರೆ ಅತಿ ವೇಗವಾಗಿ ಹಳಿಗಳ ಮೇಲೆ ಹಗುರವಾಗಿ ಓಡಲು ಸಹಾಯ ಮಾಡುತ್ತದೆ. ಈ ರೈಲುಗಳಿಗೆ ಜಿಪಿಎಸ್ ಆಧಾರಿತ ವ್ಯವಸ್ಥೆ ಕೂಡ ಇದೆ. ರೈಲು ಜಿಪಿಎಸ್ ಆಧಾರಿತ ಸುಧಾರಿತ ಪ್ರಯಾಣಿಕರ ಮಾಹಿತಿ ವ್ಯವಸ್ಥೆಯನ್ನ ಹೊಂದಿದ್ದು ಇದು ಮುಂಬರುವ ರೈಲ್ವೆ ನಿಲ್ದಾಣಗಳು ಮತ್ತು ಮಾಹಿತಿಯ ಬಗ್ಗೆ ನೀವು ತಿಳಿಯಬಹುದಾಗಿದೆ. ಈ ವ್ಯವಸ್ಥೆಯಿಂದ ನೀವು ಸದ್ಯಕ್ಕೆ ಮೆಟ್ರೋ ಟ್ರೈನ್ಗಳಲ್ಲಿ ಕಾಣಬಹುದು. ಅಂದ್ರೆ ಮುಂದಿನ ಸ್ಟೇಷನ್ ಯಾವುದು ಬರುತ್ತದೆ, ನೀವು ಯಾವ ಕಡೆ ಬಾಗಿಲು ತೆಗೆಯಬಹುದು, ಹೇಗೆ ಇಳಿಯಬಹುದು, ಆ ಎಲ್ಲ ಮಾಹಿತಿಯನ್ನ ಪ್ರತಿಯೊಂದು ಸಾರಿ ಆ ಸ್ಟೇಷನ್ ಬಂದಾಗ ಪ್ರಯಾಣಿಕರಿಗೆ ತಿಳಿಸಿಕೊಡಲಾಗುತ್ತದೆ. ಇದರಿಂದ ಮಲಗಿದ್ದಂತಹ ಪ್ರಯಾಣಿಕರು ಕೂಡ ಎದ್ದು ತಮ್ಮ ಸ್ಟೇಷನ್ ಅನ್ನ ಕಂಡು ಹಿಡಿದು ಇಳಿಯಬಹುದಾಗಿದೆ. ಇನ್ನು ಈ ವಂದೇ ಭಾರತ್ ರೈಲಿನ ವೇಗವನ್ನ ತಿಳಿಯೋದು ತುಂಬಾ ಅವಶ್ಯಕ. ಇದು ಶತಾಬ್ದಿ ಎಕ್ಸ್ಪ್ರೆಸ್ ಗಿಂತ ಗಂಟೆಗೆ 180 ಕಿಲೋಮೀಟರ್ ಗಿಂತ ಹೆಚ್ಚು ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಆದ್ರೆ ಪ್ರಸ್ತುತ ಸದ್ಯ ಇರುವ ಹಳಿಗಳ ಕೆಪಾಸಿಟಿಯನ್ನು ನೋಡಿಕೊಂಡು ಇವು ಸದ್ಯ 130ರಿಂದ 140 ಕಿಲೋಮೀಟರ್ ವರೆಗೂ ವೇಗವಾಗಿ ಚಲಿಸಬಹುದಾಗಿದೆ. ರೈಲ್ವೆದಲ್ಲಿ ಯಾವಾಗಲೂ ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತದೆ. ಅದೇನಪ್ಪ ಅಂದ್ರೆ ಶೌಚಾಲಯಗಳು. ಯಾಕಂದ್ರೆ ಈ ಶೌಚಾಲಯಗಳು ಇತ್ತೀಚೆಗೆ ಮಾಮೂಲಿ ಅಥವಾ ಸಾಮಾನ್ಯ ರೈಲ್ವೆನಲ್ಲಿ ಗಲೀಜಾಗಿ ಹೋಗಿರುತ್ತವೆ. ಜನರು ಕೂಡ ಇದರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಇದೇ ಕಾರಣ ಇದನ್ನ ಗಮನದಲ್ಲಿಟ್ಟುಕೊಂಡು ವಂದೇ ಭಾರತ್ ಟ್ರೈನಿನಲ್ಲಿ ಬಯೋ ವ್ಯಾಕ್ಯೂಮ್ ಶೌಚಾಲಯಗಳನ್ನ ಅಳವಡಿಸಲಾಗಿದೆ. ರೈಲಿನಲ್ಲಿ ಸಾಮಾನ್ಯವಾಗಿ ಜನರು ಎದುರಿಸುವ ನೈರ್ಮಲ್ಯದ ಸಮಸ್ಯೆಯನ್ನ ಪರಿಹರಿಸಲು ಭಾರತೀಯ ಮತ್ತು ಪಾಶ್ಚಾತ್ಯ ಶೈಲಿಯ ಶೌಚಾಲಯಗಳಿಗೆ ಬಯೋ ವ್ಯಾಕ್ಯೂಮ್ ಶೌಚಾಲಯಗಳನ್ನ ಇದರಲ್ಲಿ ಬಳಸಲಾಗುತ್ತಿದೆ. ನಾವು ವಿಮಾನದಲ್ಲಿ ನೋಡುವಂತೆ ಇದು ಶೂನ್ಯ ಡಿಸ್ಚಾರ್ಜ್ ಅನ್ನ ಒದಗಿಸುತ್ತದೆ. ಅಲ್ಲದೆ ಬಳಕೆದಾರರು ಚಿಂತೆ ಇಲ್ಲದೆ ನೈರ್ಮಲ್ಯವನ್ನ ಅನುಭವಿಸಲು
ಬಳಸಲು ಅನುವು ಮಾಡಿಕೊಡಲು ಸ್ಪರ್ಶ ಮುಕ್ತ ಅಂದ್ರೆ ಟಚ್ ಸ್ಕ್ರೀನ್ ಬಾತ್ರೂಮ್ ಫಿಟ್ಟಿಂಗ್ ಗಳನ್ನ ಇದರಲ್ಲಿ ಅಳವಡಿಸಲಾಗಿದೆ. ಯಾವ ರೀತಿ ನೀವು ಮೊಬೈಲ್ ನಲ್ಲಿ ಆಪ್ ಗಳನ್ನ ಟಚ್ ಮಾಡಿ ಬಳಸುತ್ತೀರೋ ಅದೇ ರೀತಿ ನೀವು ಶೌಚಾಲಯಗಳನ್ನ ಕೂಡ ಇಲ್ಲಿ ಟಚ್ ಸ್ಕ್ರೀನ್ ಮೂಲಕ ಬಳಸಬಹುದಾಗಿದೆ. ರೈಲಿನಲ್ಲಿ ಸ್ಮಾರ್ಟ್ ಭದ್ರತೆ, ಪ್ರಯಾಣಿಕರ ಸಂಪೂರ್ಣ ಸುರಕ್ಷತೆಗಾಗಿ ರೈಲಿನ ಎಲ್ಲಾ 16 ಬೋಗಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ನೀವು ಹೆಚ್ಚಾಗಿ ಮಾಮೂಲಿ ಅಥವಾ ಸಾಮಾನ್ಯ ರೈಲುಗಳಲ್ಲಿ ಕಳ್ಳತನ ಆಗೋದು, ಲಗೇಜ್ ಕಳ್ಳತನ ಆಗೋದು ನೀವು ನೋಡಬಹುದು. ಇದೇ ಕಾರಣ ಈಗ ವಂದೇ ಭಾರತ್ ರೈಲಲ್ಲಿ ಪ್ರತಿಯೊಂದು ಬೋಗಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ನೀವು ಏನು ಮಾಡುತ್ತಿದ್ದೀರಾ ಅಥವಾ ಬೇರೆಯವರು ಏನು ಮಾಡುತ್ತಿದ್ದಾರೆ ಅನ್ನೋದನ್ನು ಕೂಡ ನೀವು ಆರಾಮವಾಗಿ ಇದರಲ್ಲಿ ಕಾಣಬಹುದಾಗಿದೆ. ರೈಲು ಸಂಪೂರ್ಣವಾಗಿ ನಿಂತಾಗ ಮಾತ್ರ ರೈಲಿನ ಸ್ವಯಂಚಾಲಿತ ಬಾಗಿಲುಗಳು ತೆರೆಯುತ್ತವೆ. ಬಾಗಿಲುಗಳು ಸಂಪೂರ್ಣವಾಗಿ ಲಾಕ್ ಆದ ನಂತರವೇ ರೈಲು ಚಲಿಸಲು ಪ್ರಾರಂಭಿಸುತ್ತದೆ. ರೈಲಿನಲ್ಲಿ ಅಂಗವಿಕಲರಿಗೆ ಸ್ನೇಹಪರ ಸ್ಥಳಗಳನ್ನ ಕೂಡ ಒದಗಿಸಲಾಗಿದೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಬೋಗಿಗಳು ವೀಲ್ ಚೇರುಗಳನ್ನ ನಿಲ್ಲಿಸಲು ಸ್ಥಳವನ್ನ ಹೊಂದಿದ್ದು, ಇದರಿಂದಾಗಿ ಅಂಗವಿಕಲರು ಯಾವುದೇ ರೀತಿಯ ತೊಂದರೆಗಳನ್ನ ಎದುರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಇದನ್ನ ಅಂಗವಿಕಲರ ಸ್ನೇಹಿಯಾಗಿ ಪರಿವರ್ತಿಸಲಾಗಿದೆ. ICF ಪ್ರಕಾರ ರೈಲು 18ರ ಉತ್ಪಾದನಾ ವೆಚ್ಚವು ಇದೇ ರೀತಿಯ ಆಮದು ರೈಲು ಸೆಟ್ಟಿನ ಸರಿಸುಮಾರು ಅರ್ಧದಷ್ಟು ವೆಚ್ಚವನ್ನ ಹೊಂದಿದೆ. ಇದನ್ನ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಮಾಡಲಾಗಿದೆ. ಪ್ರತಿ ಕೋಚ್ಗೆ ಸರಿಸುಮಾರು 6 ಕೋಟಿ ರೂಪಾಯಿ ವೆಚ್ಚವಾಗುತ್ತಿದೆ. ಅಲ್ಲದೆ ಸಾಮೂಹಿಕ ಉತ್ಪಾದನೆ ಪ್ರಾರಂಭವಾದಾಗ ಇದರ ವೆಚ್ಚ 4 ಕೋಟಿಯಲ್ಲಿ ತಯಾರಿಸಬಹುದು ಅಂತ ಹೇಳಲಾಗುತ್ತಿದೆ. ಪ್ರತಿ ಕೋಚಿನಲ್ಲಿ ಲಗೇಜ್ಗಾಗಿ ಮಾಡ್ಯುಲರ್ ರ್ಯಾಕ್ಗಳನ್ನ ಅಳವಡಿಸಲಾಗಿದೆ ಮತ್ತು ಗತಿಮಾನ್ ಎಕ್ಸ್ಪ್ರೆಸ್ ನಂತಹ ಇತರ ರೈಲುಗಳಿಗಿಂತ ಇದು ಹೆಚ್ಚಾಗಿ ವಿಶಾಲವಾಗಿದೆ. ರೈಲಿನ ಪ್ಯಾಂಟ್ರಿಯ ಆಹಾರ ಮತ್ತು ಪಾನೀಯನ್ನ ಬಿಸಿ ಮಾಡಲು ಮತ್ತು ತಂಪಾಗಿಸಲು ಉತ್ತಮ ಗುಣಮಟ್ಟದ ಉಪಕರಣಗಳನ್ನ ಅಳವಡಿಸಲಾಗಿದೆ. ಅಂದ್ರೆ ಇಲ್ಲಿ ನೀವು ಅವನ್ಗಳನ್ನ ಕೂಡ ನೋಡಬಹುದು. ಒಂದು ವೇಳೆ ನೀವೇನಾದ್ರೂ ನಿಮ್ಮ ತಿಂಡಿಗಳನ್ನ ಆಹಾರವನ್ನ ತಂದ್ರೆ ಅವುಗಳನ್ನ ಬಿಸಿ ಮಾಡಲು ಅವನ್ಗಳನ್ನ ಕೂಡ ಅಳವಡಿಸಲಾಗಿದೆ. ಬೋಗಿಗಳಲ್ಲಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನು ಸುಲಭವಾಗಿ ಚಾರ್ಜ್ ಮಾಡಲು ಸಾಕೆಟ್ಗಳನ್ನ ಲಭ್ಯವಾಗಿವೆ. ಈ ಸಾಕೆಟ್ಗಳು ಸೀಟಿನ ಕೆಳಗಡೆ ಅನುಕೂಲ ಸ್ಥಾನದಲ್ಲಿ ಅಳವಡಿಸಲಾಗಿದೆ. ಬೋಗಿಗಳ ನಡುವೆ ಅಂತರವನ್ನ ಸಂಪೂರ್ಣವಾಗಿ ಮುಚ್ಚಲಾಗಿದ್ದು ಸಹ ಇದು ಬಾಹ್ಯ ಶಬ್ದವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಒಂದು ವೇಳೆ ನೀವು ಬೇರೆ ಟ್ರೈನ್ನಲ್ಲಿ ಓಡಾಡುತ್ತಿದ್ದರೆ ಹೊರಗಿನ ಶಬ್ದಗಳು ಹಾಗೂ ಟ್ರ್ಯಾಕಿನ ಶಬ್ದ ಕೇಳುತ್ತಿತ್ತು. ಆದರೆ ನೀವು ವಂದೇ ಭಾರತ್ ನಲ್ಲಿ ಓಡಾಡುವುದಾದ್ರೆ ಯಾವ ಹೊರಗಿನ ಶಬ್ದ ಕೇಳಲು ಸಾಧ್ಯವಿಲ್ಲ. ರೈಲಿನ ಬೋಗಿನಲ್ಲಿ ಟಚ್ ಸ್ಕ್ರೀನ್ ನಿಯಂತ್ರಣದೊಂದಿಗೆ ಇರುವ ಓದುವ ದೀಪಗಳನ್ನ ಅಂದ್ರೆ ರೀಡಿಂಗ್ ಬಲ್ಬ್ ಗಳನ್ನ ಕೂಡ ಅಳವಡಿಸಲಾಗಿದೆ. ಅಂದ್ರೆ ಲ್ಯಾಂಪ್ ಗಳನ್ನ ಕೂಡ ನೀವು ಕಾಣಬಹುದಾಗಿದೆ. ಹೌದು ಸ್ನೇಹಿತರೆ, ಈ ಎಲ್ಲ ಸೌಕರ್ಯಗಳನ್ನ ನೀವು ವಂದೇ ಭಾರತ್ ನಲ್ಲಿ ಕಾಣಬಹುದು. ಹೌದು ಸ್ನೇಹಿತರೆ, ಬರುವ ದಿನಗಳಲ್ಲಿ ಭಾರತದಲ್ಲಿ ರೈಲ್ವೆ ಕ್ರಾಂತಿ ನಿರಂತರವಾಗಿ ನಡೆಯುತ್ತಾನೆ ಇದೆ. ಬರುವ ದಿನಗಳಲ್ಲಿ ನಿಮಗೆ ಬುಲೆಟ್ ಟ್ರೈನ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊಡುತ್ತೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಶೇರ್ ಮಾಡಿ ಹಾಗೂ ವಂದೇ ಭಾರತ್ ಟ್ರೈನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಮಾಡಿ.